ಈ ಕಾರ್ಯಕ್ರಮದ ಪ್ರಾಯೋಜಕರು ವೈಷ್ಣವಿ ಅಗರಬತ್ತಿ, ನಿಮ್ಮ ಮನೆಯ ಅದೃಶ್ಯ ಅಲಂಕಾರ. ಪಂಢರಾಪುರವೆಂಬ ದೊಡ್ಡ ನಗರ, ಅಲ್ಲಿ ವಿಠೋಬನೆಂಬ ದೊಡ್ಡ ಸಾಹುಕಾರ. ಪಂಢರಾಪುರವೆಂಬ ದೊಡ್ಡ ನಗರ, ಅಲ್ಲಿ ವಿಠೋಬನೆಂಬ ದೊಡ್ಡ ಸಾಹುಕಾರ. ವಿಠೋಬನಿರುವುದು ನದಿ ತೀರ, ಅಲ್ಲಿ ಪಂಢರಿ ಭಜನೆಯ ವ್ಯಾಪಾರ. ವಿಠೋಬನಿರುವುದು ನದಿ ತೀರ, ಅಲ್ಲಿ ಪಂಢರಿ ಭಜನೆಯ ವ್ಯಾಪಾರ. ಜಯ ಜಯ ವಿಠಲ ಪಾಂಡುರಂಗ ವಿಠಲ, ಜಯ ಹರಿ ವಿಠಲ ಪಾಂಡುರಂಗ ವಿಠಲ, ಜಯ ಜಯ ವಿಠಲ ಪಾಂಡುರಂಗ ವಿಠಲ, ಜಯ ಹರಿ ವಿಠಲ ಪಾಂಡುರಂಗ ವಿಠಲ. ಮಂಗಳೂರಿನ ರಥಬೀದಿಯಲ್ಲಿರುವ ಶ್ರೀ ಸಂಸ್ಥಾನ ಗೋಕರ್ಣ ಪರ್ತಗಾಳಿ ಜೀವೋತ್ತಮ ಮಠದ ಆಡಳಿತದಲ್ಲಿರುವ ವಿಠೋಬ ದೇವಸ್ಥಾನ. ಈ ದೇವಸ್ಥಾನದ ಇತಿಹಾಸ ನೋಡೋದಾದ್ರೆ, ಶ್ರೀ ವಿಷ್ಣುವಿನ ಅವತಾರವಾದ ಪರಶುರಾಮನಿಂದ ಯಜ್ಞ ಯಾಗಾದಿಗಳಿಗಾಗಿ ಸರಸ್ವತಿ ನದಿ ತೀರದಿಂದ ಕರೆತರಲ್ಪಟ್ಟ ದಶಗೋತ್ರಿ ಬ್ರಾಹ್ಮಣರು ಗೋಮಾಂತಕದಲ್ಲಿ ನೆಲೆಸಿದ್ದು, ಕಾಲಕ್ರಮದಲ್ಲಿ ಪೋರ್ಚುಗೀಸರ ದಬ್ಬಾಳಿಕೆ ಮತಾಂತರಗಳಿಂದ ಜಿಗುಪ್ಸೆಗೊಂಡು 15ನೇ ಶತಮಾನದಲ್ಲಿ ಜನರು ತಂಡೋಪತಂಡವಾಗಿ ಪಶ್ಚಿಮ ಕಿನಾರೆಯ ಕರಾವಳಿ ಗುಂಟ, ಗೋಮಾಂತಕದ ದಕ್ಷಿಣೋತ್ತರ ದಿಕ್ಕುಗಳಲ್ಲಿ ವಲಸೆ ಹೋದರು. ಹೀಗೆ ವಲಸೆ ಬಂದ ಕೆಲ ಕುಟುಂಬಗಳು ಇಂದಿನ ಮಂಗಳೂರು, ಬಸ್ರೂರು ಭಾಗಗಳಲ್ಲಿ ನೆಲೆಯಾದರು. ಕೆಲ ಕುಟುಂಬಗಳು ಮಂಗಳೂರು ನಗರ ಮತ್ತು ಸುತ್ತಮುತ್ತ ಪರಿಸರದಲ್ಲಿ ನೆಲೆಸಿದ್ರು. ಕ್ರಿಸ್ತ ಶಕ 1660 ಸುಮಾರಿಗೆ ಶ್ರೀ ಗೋಕರ್ಣ ಮಠದ 6ನೇ ಯತಿವರ್ಯ ಶ್ರೀ ರಾಮಚಂದ್ರ ತೀರ್ಥರು ದಕ್ಷಿಣ ಭಾರತ ಯಾತ್ರಾರ್ಥಿಯಾಗಿ ಸಂಚರಿಸುತ್ತಾ ಈಗಿನ ದಕ್ಷಿಣ ಕನ್ನಡ ಜಿಲ್ಲೆಯ ನೇತ್ರಾವತಿ ಮತ್ತು ಕುಮಾರಧಾರ ಸಂಗಮವಾದ ದಕ್ಷಿಣದ ಗಯಾಪದ ಕ್ಷೇತ್ರವೆಂದೇ ಪ್ರಸಿದ್ಧವಾದ ಉಪ್ಪಿನಂಗಡಿಯಲ್ಲಿ ಉಳಿದುಕೊಂಡರು. ಈ ವಿಷಯವನ್ನರಿತ ಮಂಗಳೂರು ಪರಿಸರದ ಗೌಡ ಸಾರಸ್ವತ ಸಮಾಜದ ಸುಮಾರು 100ಕ್ಕೂ ಅಧಿಕ ಸಂಖ್ಯೆಯ ಸಮಾಜ ಬಾಂಧವರು ಸೇರಿ ಶ್ರೀರಾಮಚಂದ್ರ ತೀರ್ಥರಲ್ಲಿ ತಮ್ಮ ಮನದ ಅಳಲನ್ನು ತೋಡಿಕೊಂಡರು. ಒಂದು ಗುರುಪೀಠವನ್ನು ಸ್ಥಾಪಿಸಿ ಸಂಕೇತವಾಗಿ ಒಂದು ಮಂದಿರವನ್ನು ಸ್ಥಾಪಿಸಲು ವಿನಂತಿಸಿಕೊಂಡರು. ಕರುಣಾಳುಗಳಾದ ಶ್ರೀಗಳು ಅವರ ಮನೋವೇದನೆಯನ್ನರಿತು ಕ್ರಿಸ್ತ ಶಕ 1660ರಲ್ಲಿ ಮಂಗಳೂರು ಮಧ್ಯಭಾಗದಲ್ಲಿ ಒಂದು ಮಂದಿರವನ್ನು ಸ್ಥಾಪಿಸಿದರು. ಇದು ಮಂಗಳೂರು ಶಹರದ ಪ್ರಪ್ರಥಮ ಗೌಡ ಸಾರಸ್ವತ ದೇವಾಲಯವಾಗಿದ್ದು, ಗೋಕರ್ಣ ಮಠದ ಈ ಶಾಖೆ ಗೌಡ ಸಾರಸ್ವತ ಸಮಾಜದ ಕೇಂದ್ರವಾಗಿ ದಿನೇ ದಿನೇ ಅಭಿವೃದ್ಧಿಗೊಳ್ಳತೊಡಗಿತು. ವಿಠೋಬನಿಗೆ ಪ್ರಿಯ ತುಳಸಿ ಹಾರ, ಅಲ್ಲಿ ಭಕ್ತ ಜನರ ವ್ಯಾಪಾರ. ವಿಠೋಬನಿಗೆ ಪ್ರಿಯ ತುಳಸಿ ಹಾರ, ಅಲ್ಲಿ ಭಕ್ತ ಜನರ ವ್ಯಾಪಾರ. ವಿಠೋಬನಿಗೆ ಪ್ರಿಯ ಬುಕ್ಕಿಯ ಗಂಧ, ಅಲ್ಲಿ ಚಂದ್ರಭಾ. ಶ್ರೀ ಸಂಸ್ಥಾನ ಗೋಕರ್ಣ ಪರ್ತಗಾಳಿ ಜೀವೋತ್ತಮ ಮಠದ ಶಾಖೆಗಳನ್ನು ಭಾರತದಾದ್ಯಂತ ನೋಡಬಹುದಾಗಿದೆ. ವಿಠೋಬನಿಗೆ ಪ್ರಿಯ ಬುಕ್ಕಿಯ ಗಂಧ, ಅಲ್ಲಿ ಚಂದ್ರಭಾಗ ಸ್ನಾನ ಬಲವಂತ. ಜಯ ಜಯ ವಿಠಲ ಪಾಂಡುರಂಗ ವಿಠಲ, ಜಯ ಹರಿ ವಿಠಲ ಪಾಂಡುರಂಗ ವಿಠಲ, ಜಯ ಜಯ ವಿಠಲ ಪಾಂಡುರಂಗ
ಮಠದ ಸದಸ್ಯರಾದ ನರಸಿಂಹ ಪ್ರಭು ಅವರು ಹೇಳೋದು ಹೀಗೆ. ಶ್ರೀ ಹರಿಗುರುಭ್ಯೋ ನಮಃ. ಶ್ರೀ ರಾಮದೇವರಿಯುಟ ಚರಣಾರವಿಂದಕ್ಕೆ ಸಾಷ್ಟಾಂಗ ನಮಸ್ಕರಿಸುತ್ತಾ ನಮ್ಮ ಪೂಜ್ಯ ಗುರುವರಂತಹ ಶ್ರೀಮದ್ ವಿದ್ಯಾಧೀಶ್ವರ ಸ್ವಾಮಿಯ ಚರಣಾರವಿಂದಕ್ಕೆ ಸಾಷ್ಟಾಂಗ ನಮಸ್ಕರಿಸುತ್ತಾ ಇಂದಿನ ಕಾರ್ಯಕ್ರಮದಲ್ಲಿ ತಮ್ಮೊಂದಿಗೆ ನಮ್ಮ ಈ ಮಠದ ಇತಿಹಾಸವನ್ನು ಹೇಳಲು ಇಚ್ಛೆ ಪಡ್ತಾ ಇದ್ದೇನೆ. ನಾನು ಕುಂಬ್ಳೆ ನರಸಿಂಹಪ್ರಭು, ಮಾಜಿ ಕಾರ್ಯದರ್ಶಿ ಗೋಕರ್ಣ ಮಂಗಳೂರು ಹಾಗೂ ಈಗ ಕಮಿಟಿ ಸದಸ್ಯ. ನನ್ನ ಬಲಬದಿಗೆ ಎಸ್ ಪಾಂಡುರಂಗ ಆಚಾರ್ಯ ಈಗಿನ ಉಪಾಧ್ಯಕ್ಷರಾಗಿದ್ದಾರೆ ಹಾಗೂ ಅವರ ಹತ್ತಿರ ಶಿರ್ಸಿ ವಿಠಲ್ ಶೆಣೈ ಇವರು ಕಾರ್ಯದರ್ಶಿಯಾಗಿ ಆಗಿದ್ದಾರೆ ಹಾಗೂ ನನ್ನ ಎಡಬದಿಗೆ ಬಸ್ತಿ ಪುರುಷೋತ್ತಮ್ ಶೆಣೈ ಇವರು ಕಮಿಟಿ ಸದಸ್ಯರಾಗಿದ್ದಾರೆ. ಇಂದು ನಮ್ಮ ಮಠದ ಒಂದು ಇತಿಹಾಸ ತಮ್ಮ ಮುಂದೆ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಇದು ನಮ್ಮ ಸಂಸ್ಥಾನ ಗೋಕರ್ಣ ಪರ್ತಘಾಟ್ ಜೀವಿತ ಮಠದ 9ನೆಯ ಶಾಖೆ. 1660ರಲ್ಲಿ ಪರಮಪೂಜ್ಯ ಗುರುವಾದಂತಹ ಶ್ರೀ ರಾಮಚಂದ್ರ ತೀರ್ಥ ಸ್ವಾಮಿಗಳು ಈ ಮಠವನ್ನು ಇಲ್ಲಿ ಸ್ಥಾಪಿಸಿದ್ದು. ತದನಂತರ ಈ ಮಠದ ಅನೇಕ ಜೀರ್ಣೋದ್ಧಾರವಾಗಿ 843ರಲ್ಲಿ ಪರಮಪೂಜ್ಯ ಗುರು 18ನೇ ಯತಿವರ್ಯರು ಪರಮಪೂಜ್ಯ ಗುರುವಾದಂತಹ ಶ್ರೀಮದ್ ಪೂರ್ಣಪ್ರಜ್ಞ ತೀರ್ಥ ಸ್ವಾಮಿ ಇದರ ಜೀರ್ಣೋದ್ಧಾರ ಮಾಡಿ ಈ ಮಠವನ್ನು ಮುಂದಕ್ಕೆ ತಂದು ರಥಬೀದಿಗೆ ಎದುರಾಗಿ ಸ್ಥಾಪಿಸಿ ಹಾಗೂ ವೀರವಿಠಲ ಮೂರ್ತಿಗಳನ್ನು ಸ್ಥಾಪಿಸಿದರು. ತದನಂತರ 20ನೇ ಯತಿವರಂತಹ ಶ್ರೀಮದ್ ಇಂದಿರಾಕಾಂತಿ ಸ್ವಾಮಿಯವರು ಈ ಮಠದ ಜೀರ್ಣೋದ್ಧಾರಗೊಳಿಸಿ ತದನಂತರ 22ನೇ ಯತಿವರಂತಹ ಪರಮಪೂಜ್ಯ ಶ್ರೀಮದ್ ದ್ವಾರಕಾಂತಿ ಸ್ವಾಮಿಯವರು ಈ ಮಠದ ಸರ್ವೋತ್ತಮಕ ಜೀರ್ಣೋದ್ಧಾರ ಮಾಡಿ 1947, 1948, 1949, 1972 4 ಚಾತುರ್ಮಾಸವನ್ನು ಈ ಮಠದಲ್ಲಿ ಅವರು ಆಚರಿಸಿದರು. ಅದಲ್ಲದೆ 1982ರಲ್ಲಿ ಈ ಮಠದ ಮತ್ತೊಮ್ಮೆ ಜೀರ್ಣೋದ್ಧಾರ ಆಗಿ ಈಗಿನ ಮಠ ಈಗ 92ರಲ್ಲಿ ಇದರ ಮತ್ತೊಮ್ಮೆ ಇದಾಗಿ ಜೀರ್ಣೋದ್ಧಾರ ಆಗಿ ನಮ್ಮ 23ನೇ ಯತಿವರಂತಹ ಪರಮ ಪೂಜ್ಯ ಶ್ರೀಮದ್ ವಿದ್ಯಾಧೀಶ್ವರ ಸ್ವಾಮಿಯವರ ಚಾತುರ್ಮಾಸ ವ್ರತವು ಇಲ್ಲಿ ನಡೆದಿದ್ದು ಅದು ಅವರ ಬೆಳ್ಳಿಯ ಚಾತುರ್ಮಾಸ ವ್ರತ ಹಾಗೂ ಸ್ವರ್ಣ ಚಾತುರ್ಮಾಸ ವ್ರತವು 2016ರಲ್ಲಿ ಇದೇ ಮಠದಲ್ಲಿ ಸ್ವರ್ಣ ಚಾತುರ್ಮಾಸ ವ್ರತವು ಬಹು ವಿಜೃಂಭಣೆಯಿಂದ ಭವ್ಯ ರೀತಿಯಲ್ಲಿ ಆಗಿದ್ದಾವೆ. ಎಲ್ಲರೂ ನೋಡಿದ್ದೀರಾ. ಸಮಾಜದ ಅಭಿವೃದ್ಧಿಯಾದಂತೆ ಮಠ ಪರಂಪರೆಯ 18ನೇ ಯತಿವರ್ಯ ಶ್ರೀ ಪೂರ್ಣಪ್ರಜ್ಞ ತೀರ್ಥರು ಶಾರ್ವರಿ 1841ರಲ್ಲಿ ಒಳಭಾಗದಲ್ಲಿದ್ದ ಮಂದಿರವನ್ನು ಈಗಿನ ರಥಬೀದಿಯಲ್ಲಿ ಸ್ಥಳಾಂತರಿಸಿ ಶಿಲಾನ್ಯಾಸವನ್ನು ಮಾಡಿದರು. 1843ರಲ್ಲಿ ಜೀರ್ಣೋದ್ಧಾರಿತ ಮಠದಲ್ಲಿ ಶ್ರೀ ವಿಠ್ಠಲ ದೇವರ ಪುನಃಪ್ರತಿಷ್ಠೆ ನೆರವೇರಿಸಿದರು. ಶಿಖರದಲ್ಲಿ ಸ್ವರ್ಣಲೇಪಿತ ಶಿಖರ ಕಲಶ ಸ್ಥಾಪಿಸಿದರು. ದಕ್ಷಿಣ ಕನ್ನಡ ಭಾಗದಲ್ಲೇ ಸ್ವರ್ಣ ಕಲಶ ಹೊಂದಿದ ದೇವಾಲಯವೆಂಬ ಖ್ಯಾತಿಯನ್ನ ಇದು ಪಡೆಯಿತು. ಪಾಂಡುರಂಗ ಆಡಳಿತ ಮಂಡಳಿಯ ಸದಸ್ಯರಾದ ಪುರುಷೋತ್ತಮ ಶೆಣೈ ಹೇಳೋದು ಹೀಗೆ. ಈ ಪುರುಷೋತ್ತಮ ಶೆಣೈ ಈ ಮಠದ ವಾಸ್ತುವಿನ ವಿಷಯದಲ್ಲಿ ನಾನು ಒಂದೆರಡು ವಿಷಯ ಹೇಳ್ತೇನೆ. ಶ್ರೀಮದ್ ಪೂರ್ಣಪ್ರಜ್ಞ ತೀರ್ಥರು ಸ್ವಾಮೀಜಿಯವರು ಈ ಮಠದ ನೀವು ನೋಡಿರ್ಬೋದು ಟೋಮ್ ಎಂದು ಹೇಳ್ತಾರೆ, ಅದಕ್ಕೆ ಗೋಪುರ ಹೇಳ್ತಾರೆ. ಆ ಗೋಪುರದ ವಿನ್ಯಾಸ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಥಮವಾಗಿ, ಅಂದರೆ ಇದು ಗೋವಾದಿಂದಲೇ ಬಂದು ಅವರು ಅಲ್ಲಿಂದ ಮಚುವೆಯಲ್ಲಿ ತಂದು ಕಟ್ಟಿದ್ದು ಅಂತ ಹೇಳಿ ನಮ್ಮ ಗುರುಗಳು ಯಾವಾಗಲೂ ಹೇಳ್ತಾಯಿದ್ರು. ಮತ್ತು ಆ ಗೋಪುರದ ಮೇಲೆ ಬಂಗಾರದ ಲೇಪನ ಮಾಡಿದ್ದ ಶಿಖರ ಕಲಶ ಸ್ಥಾಪಿಸಿದರು ಅಂತ ಹೇಳಿ ಗುರುಗಳು ಯಾವತ್ತೂ ಹೇಳ್ತಾಯಿದ್ರು. 180 ವರ್ಷದ ಹಿಂದೆ.
ವಿಠಲ ಭಕುತ ವಿದ್ಯಾ. ದೇವಸ್ಥಾನದ ಒಳ ಪ್ರವೇಶಿಸುವಾಗ ಮಠಾಧೀಶರು ಈ ದೇವಸ್ಥಾನಕ್ಕೆ ಬಂದು ಉಳಿದುಕೊಳ್ಳುವ ಸ್ಥಳವನ್ನ ನೋಡಬಹುದಾಗಿದೆ. ಈ ಕೊಠಡಿಯ ಮೇಲ್ಭಾಗದಲ್ಲಿ 18ನೇ ಶ್ರೀ ಪೂರ್ಣಪ್ರಜ್ಞ ತೀರ್ಥ ಸ್ವಾಮಿ, 19ನೇ ಶ್ರೀ ಪದ್ಮನಾಭ ತೀರ್ಥ ಸ್ವಾಮಿ, 20ನೇ ಶ್ರೀ ಇಂದಿರಾಕಾಂತ ತೀರ್ಥ ಸ್ವಾಮಿ, 21ನೇ ಶ್ರೀ ಕಮಲಾನಾಥ ತೀರ್ಥ ಸ್ವಾಮಿ, 22ನೇ ದ್ವಾರಕಾನಾಥ ತೀರ್ಥ ಸ್ವಾಮಿ, 23ನೇ ಶ್ರೀ ವಿದ್ಯಾಧಿರಾಜ ತೀರ್ಥ ಸ್ವಾಮಿ ಹಾಗೂ ಈಗಿನ ಮಠದ ಸ್ವಾಮಿಗಳಾದ ಶ್ರೀ ವಿದ್ಯಾಧೀಶ ತೀರ್ಥ ಸ್ವಾಮಿಗಳ ಭಾವಚಿತ್ರವನ್ನ ಕಾಣಬಹುದು. ನೀ ಕೃಪಾ ಸಾಗರ ಶ್ರೀರಾಮ ನಿಜ ಸುತ, ನೀ ಕೃಪಾ ಸಾಗರ. ಶ್ರೀ ಸಂಸ್ಥಾನ ಗೋಕರ್ಣ ಪರ್ತಗಾಳಿ ಜೀವೋತ್ತಮ ಮೂಲಮಠದಲ್ಲಿ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಶ್ರೀ ವಿದ್ಯಾಧೀಶ ತೀರ್ಥ ಸ್ವಾಮಿಗಳಿಂದ ಶ್ರೀರಾಮಚಂದ್ರನ ಮೂರ್ತಿಯ ಲೋಕಾರ್ಪಣೆಯನ್ನ ಕಾಣಬಹುದು. ಶ್ರಿತ ಜನ ಪರಿಪಾಲ ಸದಮಲ ಶುಭಕರ, ನತ ಜನ ಮನ ತೋಷ ಸುಖಕರ. ಶ್ರಿತ ಜನ ಪರಿಪಾಲ ಸದಮಲ ಶುಭಕರ, ನತ ಜನ ಮನ ತೋಷ ಸುಖಕರ. ಮಾಧವ ಪ್ರಿಯ ಪರಮಹಂಸ ಪಾವನ ಚರಿತ, ಮಾಧವ ಪ್ರಿಯ ಪರಮಹಂಸ ಪಾವನ ಚರಿತ. ವಿದ್ಯಾಧಿರಾಜಯತಿ ಕರ ಸಂಜಾತ, ವೀರ ವಿಠಲ ಭಕುತ ವಿದ್ಯಾಧೀಶ ಗುರುವರ. ವೀರ ವಿಠಲ ಭಕುತ ವಿದ್ಯಾಧೀಶ ಗುರುವರ. ಶ್ರೀರಾಮ ನಿಜ ಸುತ, ನೀ ಕೃಪಾ ಸಾಗರ. ಶ್ರೀರಾಮ ನಿಜ ಸುತ, ನೀ ಕೃಪಾ ಸಾಗರ. ಶ್ರೀ ಕ್ಷೇತ್ರದ ಆಡಳಿತ ಮಂಡಳಿಯ ಉಪಾಧ್ಯಕ್ಷರಾದ ಪಾಟುರಂಗ ಆಚಾರ್ಯ ಕ್ಷೇತ್ರದ ಆಡಳಿತದ ಬಗ್ಗೆ ಈ ರೀತಿ ಹೇಳ್ತಾರೆ. ವೈಸ್ ಪ್ರೆಸಿಡೆಂಟ್ ಆಗಿ ಈಗ 10 ವರ್ಷದಿಂದ ಮಠದ ಸೇವೆ ಮಾಡಿಕೊಂಡಿದ್ದೇನೆ. ನನ್ನ ಬಾಕಿ ಎಲ್ಲ ನಮ್ಮ ಕಲೀಗ್ಸ್ಗಳಾದ ಕುಂಬ್ಳೆ ನರಸಿಂಹಪ್ರಭು ಮತ್ತು ಪುರುಷೋತ್ತಮ್ ಶೆಣೆಯವರು ಹೇಳಿದ್ದಾರೆ. ಒಂದೇ ವಿಚಾರ, ಸಮಾಜಮುಖಿ ಆಗಿರುವಂಥ ವಿಚಾರದಲ್ಲಿ ನಮ್ಮ ಮಠದವರು ಯಾವ ರೀತಿ ನಡ್ಕೊಂಡಿದ್ದಾರೆ ಅನ್ನೋದಕ್ಕೆ ನಮ್ಮ ಹಿಂದೆ ಪೂರ್ಣಪ್ರಜ್ಞ ವಸತಿ ನಿಲಯ ಅಂತ ಹೇಳಿಬಿಟ್ಟು ನಾವು ಮಾಡಿದ್ದೇವೆ. ಅದರಲ್ಲಿ ಆ್ಯಕ್ಟಿವ್ ಸೀನಿಯರ್ ಸಿಟಿಸನ್ಸ್ ಅಂತ ಹೇಳಿಬಿಟ್ಟು ಅವರಿಗೆ ಒಂದು ಹೋಮ್ ಕ್ರಿಯೇಟ್ ಮಾಡಿದ್ದೀವಿ. ಅಲ್ಲಿ ನಾವು ಅವರಿಗೆ ರೂಮ್ಸ್ಗಳನ್ನು ಮಾಡಿಬಿಟ್ಟು ಸಾಧಾರಣ ಒಂದು 60 ವರ್ಷ ಮಿಕ್ಕ ಪ್ರಾಯದವರಿಗೆ ಬಂದು ಇಲ್ಲಿ ನಿಂತ್ಕೊಳ್ಳುವ ಸೌಲಭ್ಯ ಮಾಡಿಕೊಟ್ಟಿದ್ದೀವಿ. ಒಂದು 20ರಿಂದ 25 ಜನ ಈಗ ಅದರದ್ದು ಲಾಭನ ಪಡೆದುಕೊಂಡಿದ್ದಾರೆ. ಹಾಗೆ ಸ್ವಲ್ಪ ಉಳಿದ ಜಾಗದಲ್ಲಿ ನಮ್ಮ ಸಮಾಜದ ವಿದ್ಯಾರ್ಥಿನಿಯರಿಗಾಗಿ ಅನುಕೂಲವಾಗುವಂತೆ, ಯಾರು ಇಲ್ಲಿ ಮಂಗಳೂರಿಗೆ ಬಂದು ವಿದ್ಯಾಭ್ಯಾಸ ಮಾಡೋರು ಇರ್ತಾರೆ ಅವರಿಗೆ ಅನುಕೂಲವಾಗುವಂತೆ ನಾವು ಅವರಿಗೆ ಅವಕಾಶ ಮಾಡಿಕೊಟ್ಟು, ಅದು ಸುಮಾರು ಒಂದು 45ರಿಂದ 50 ಜನ ಅದರ ಲಾಭ ಪಡ್ಕೊಂಡಿದ್ದಾರೆ. ದೂರ ದೂರ ಹಳ್ಳಿಗಳಿಂದ ಎಲ್ಲ ಬಂದು ಇಲ್ಲಿ ವಿದ್ಯಾಭ್ಯಾಸಕ್ಕೋಸ್ಕರ ಮಂಗಳೂರಿಗೆ ಬಂದು ಮಂಗಳೂರು ಶಹರ್ನಲ್ಲಿ ಒಂದು ಸೆಂಟರ್ ಜಾಗದಲ್ಲಿ ನಿಂತ್ಕೊಳ್ಳೋವಂಥ ಅವಕಾಶ ನಾವು ಮಠದಿಂದ ಮಾಡಿಕೊಟ್ಟಿದ್ದೇವೆ. ಇದು ನಮ್ಮ ಸ್ವಾಮೀಜಿಯವರ ಸಮಾಜಮುಖಿ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಪ್ರತಿಪತಿ ಪಿತದಾಸ ಸೇವಕ ಬುಧವರ ಪ್ರತಿಪತಿ ಸ್ಮೃತಿ. ದೇವಸ್ಥಾನದ ಒಳ ಪ್ರವೇಶಿಸಿದ್ರೆ ನವಗ್ರಹ ಗುಡಿಯ ಒಳಗೆ ಗಣಪತಿ ಮೂರ್ತಿಯನ್ನ ನೋಡಬಹುದು. ಶ್ರೀ ನಾಗದೇವರ ಗುಡಿಯನ್ನು ಕಾಣಬಹುದು. ಬುಧವರ ಪ್ರತಿಪತಿ ಸ್ಮೃತಿದಾತ ಭಯಹರ. ಶ್ರೀ ಕ್ಷೇತ್ರದ ಪ್ರಧಾನ ಅರ್ಚಕರಾದ ವೆಂಕಟೇಶ ಭಟ್ ಪೂಜಾ ವಿಧಿ ವಿಧಾನಗಳ ಬಗ್ಗೆ ಹೇಳೋದು ಹೀಗೆ. ದೇವಸ್ಥಾನಕ್ಕೆ ಒಂದು 360 ವರ್ಷದ ಇತಿಹಾಸ ಉಂಟು. ಈ ಮಠಕ್ಕೆ, ಮಂಗಳೂರು ಶಾಖಾ ಮಠಕ್ಕೆ 365 ವರ್ಷ ಇತಿಹಾಸ ಉಂಟು. ಇಲ್ಲಿ ಪಂಚಪರ್ವ ಸೇವೆ ಉಂಟು. ಅಂದರೆ ಪಂಚಪರ್ವ ಅಂದರೆ ಶುರುವಿಗೆ ಬರುವಂಥದ್ದು, ಮಾರ್ಚಲ್ಲಿ ಬರುವಂಥದ್ದು ನಮ್ಮ ಪರಮೇಶ್ವರಿ ಗುರುವರಿಯರು, ಅಂದರೆ ಗುರುವರಿಯರು. ಮಾರ್ಚಲ್ಲಿ ಬರುವಂಥದ್ದು ದ್ವಾರಕನಾಥ ಸ್ವಾಮೀಜಿಯವರ ಪುಣ್ಯತಿಥಿ ಕಾರ್ಯಕ್ರಮ ಉಂಟು. ಅದನಂತರ ಬರುವಂಥದ್ದು
ಮತ್ತು ಇದು ದೇವರ ಚಾತುರ್ಮಾಸ ಅಂತ ಹೇಳ್ತಾರೆ. ಅಂದರೆ ದೇವರು ಚಾತುರ್ಮಾಸದಲ್ಲಿ ಕುಳಿತುಕೊಳ್ಳಿಕ್ಕೆ ಅದೇ ಸ್ವಾಮೀಜಿಗಳ ಚಾತುರ್ಮಾಸ ಪ್ರಾರಂಭ ಆಗುವಾಗ ಎಲ್ಲ ದೇವರನ್ನು ಹೊರಗೆ ತರ್ಕೊಂಡು ಶುದ್ಧ ಮಾಡಿಕೊಂಡು ಪಂಚಾಮೃತ ಅಭಿಷೇಕ ಮಾಡುವಂಥದ್ದು, ಚತುರ್ದಶ ಕಲಶ ಅಭಿಷೇಕ ಮಾಡುವಂಥ ಅದೊಂದು ಕಾರ್ಯಕ್ರಮ ಉಂಟು. ನಂತರ ಬರುವಂಥದ್ದು ಇದು ಮಹಾಗಣಪತಿ, ಅಂದರೆ 2 ದಿವಸ ಇಲ್ಲಿ ಗಣಪತಿ ಉಂಟು, ಗಣಪತಿಯನ್ನು ಇಡ್ತೇವೆ ಇಲ್ಲಿ 2 ದಿವಸ ಕಾರ್ಯಕ್ರಮ ಅದುಂಟು, ಆ ಕಾರ್ಯಕ್ರಮ ಉಂಟು. ನಂತರ ಬರುವಂಥದ್ದು ಅನಂತ ಚತುರ್ದಶಿ ಉಂಟು. ವಿಶೇಷ ಕಾರ್ಯಕ್ರಮ ಎಲ್ಲಿದಂದರೆ ಕಮ್ಮಿ ಅಂದರೆ ಒಂದು 1600ರಿಂದ 1700 ಜನ ಇಲ್ಲಿ ಭೋಜನ ವ್ಯವಸ್ಥೆ ಉಂಟು ಬರುವವರಿಗೆ, ಬರುವ ಭಕ್ತರಿಗೆಲ್ಲರಿಗೂ ಸಹ 1600ರಿಂದ 1700 ಜನರಿಗೆ. ಅನಂತ ಚತುರ್ದಶಿ ಭಾರಿ ವಿಶೇಷ ಕಾರ್ಯಕ್ರಮ. ಆ ದಿವಸ ಏನಂದರೆ ಎಲ್ರಿಗೊಂದು ಸಂಪ್ರದಾಯ ಉಂಟು, ಅಂದರೆ 14 ಕಲಶ ಯಾರು ನೋಡ್ತಾರೆ, ಇಲ್ಲಿ 2 ಕಲಶ ಉಂಟು ಆ ದಿವಸ, ಎಲ್ಲಿ 14 ಕಲಶವನ್ನು ನೋಡ್ಕೊಳ್ತಾರೆ ನೋಡಿ, ಆ ದಿವಸ ಪ್ರಾರ್ಥನೆ ಮಾಡೋದು ಇಷ್ಟಾರ್ಥ ಸಿದ್ಧಿ ಆಗ್ತದೆ ಅಂತ ಹೇಳ್ತಾರೆ. ಹಾಗೆ ಎಲ್ಲರೂ ಆ ಎಲ್ಲ ಕಡೆ ದೇವಸ್ಥಾನಕ್ಕೆ ಹೋಗ್ತಾರೆ. ಅದೇ ರೀತಿ ನಮ್ಮ ಇಲ್ಲಿ 2 ಕಲಶ ಉಂಟು, ಸ್ಥಾಪನೆ ಮಾಡ್ತೇವೆ ನಾವು. ನಂತರ ಬರುವಂಥದ್ದು ಕಾರ್ತಿಕ ತುಳಸಿ ಪೂಜೆ ಉಂಟು. ಒಂದು ದಿವಸ ಕಾರ್ಯಕ್ರಮ ಉಂಟು, ಅದು ತುಳಸಿ ಪೂಜೆ. ದೇವರು ಕಟ್ಟೆಯಲ್ಲಿ ಬಂದು ಕೂತ್ಕೊಂಡು ಇಲ್ಲಿ ಪೂಜಾ ಪುರಸ್ಕಾರ ಮಾಡಿ ಮತ್ತು ನೈವೇದ್ಯ ಎಲ್ಲ ಆಗಲಿಕ್ಕೆ ಉಂಟು, ಕ್ಷೀರಾಭಿಷೇಕ ಆಗಲಿಕ್ಕೆ ಉಂಟು. ನಂತರ ದೇವರು ಒಳಗೆ ವಾಸ್ತವ್ಯ ಮಾಡ್ತಾರೆ. ನಂತರ ಬರುವಂಥದ್ದು ಕಾರ್ತಿಕದಲ್ಲಿ ಒಂದು ವನಭೋಜನ ಕಾರ್ಯಕ್ರಮ ಉಂಟು. ತುಳಸಿ ಹಬ್ಬಕ್ಕಿಂತ ಮೊದಲೊಂದು ಕಾರ್ಯಕ್ರಮ ಉಂಟು, ವನಭೋಜನ ಕಾರ್ಯಕ್ರಮ. ಅಂದರೆ ದೇವರು ಇಲ್ಲಿ ಬಂದು ಕೂತ್ಕೊಂಡು ದೇವರ ಮುಂದೆ ಹೋಮ ಆಗಲಿಕ್ಕೆ ಉಂಟು. ಹೋಮ ಆದ ನಂತರ ದೇವರಲ್ಲಿ ಅಲಂಕಾರ ಎಲ್ಲ ಮಾಡಿ, ಅಂದರೆ ಇಂದು ನೆಲ್ಲಿಕಾಯಿದು ವಿಶೇಷ ಇದೆಲ್ಲ ಉಂಟು, ಮಾಲೆ ಎಲ್ಲ ಹಾಕ್ಲಿಕ್ಕೆ ಉಂಟು ದೇವರಿಗೆ. ವಿಶೇಷ ಕಾರ್ಯಕ್ರಮ ಆದ ನಂತರ ದೇವರು ಒಳಗೆ ಹೋಗ್ತಾರೆ. ಅದೇ ವರ್ಷಕ್ಕೆ 2 ಸರಿ ದೇವರಲ್ಲಿ ಕಟ್ಟೆಯಲ್ಲಿ ಬಂದು ಕೂತ್ಕೊಳ್ಳಿಕ್ಕೆ ಉಂಟು ನಮ್ಮ ದೇವರು ಒಳಗಿಂದ ಬಂದು. ನಂತರ ಎಲ್ಲ ವಿಶೇಷ ಕಾರ್ಯಕ್ರಮ, ಅಂದರೆ ಭೋಜನ ವ್ಯವಸ್ಥೆ ಎಲ್ಲ ಉಂಟು. ಆ ದಿವಸ ಬಂದವರಿಗೆ ಭಕ್ತರಿಗೆ ಭೋಜನ ಪ್ರಸಾದ ಉಂಟು ಬಂದವರಿಗೆ. ಅದೇ ರೀತಿ ದೇವರ ವಿಶೇಷ ಕಾರ್ಯಕ್ರಮ ಅಂತ ಇಲ್ಲಿ ವಿಶೇಷ ಏನಂದರೆ, ನಮ್ಮ ವೀರವಿಠಲ ದೇವರು ಅಂತ ಹೇಳಿದ್ರೆ ವೀರವಿಠಲ ಅಂತ ಯಾಕೆ ಹೇಳೋದು ಪ್ರಶ್ನೆ ಉಂಟು. ಯಾಕೆಂದರೆ 2ನೇ ಇದಲ್ಲಿರುವವರು ವಿಠೋಬ ರುಕ್ಮಾಯಿ, 2ನೇ ಲೇಯರ್ಸಲ್ಲಿರುವಂಥದ್ದು. ಕೆಳಗಿರುವ ದೇವರು ಗೋಪಾಲಕೃಷ್ಣ ದೇವರು, ಮೇಲಿರುವ ದೇವರಿಗೆ ವೀರವಿಠಲ ಯಾಕೆ ಅಂತ ಹೇಳಿದ್ದು ಪ್ರಶ್ನೆ ಉಂಟು. ಯಾಕೆ ಹೇಳಿದರೆ ಆ ದೇವರ ಕೈಯಲ್ಲಿ ಸುದರ್ಶನ ಚಕ್ರ ಉಂಟು, ಎಡಭಾಗದಲ್ಲಿ ಶಂಖ, ಬಲಭಾಗದಲ್ಲಿ ಸುದರ್ಶನ ಚಕ್ರ ಉಂಟು. ಅಂದರೆ ಸುದರ್ಶನ ಚಕ್ರ ಹಿಡ್ಕೊಂಡಂಥ ದೇವರಿಗೋಸ್ಕರ ವೀರವಿಠಲ ಅಂತ ಹೆಸರುಂಟು. ಅದಕ್ಕೋಸ್ಕರ ವಿಶೇಷ ಒಂದು ಆಕರ್ಷಣೆ ಉಂಟು ಆ ದೇವರಲ್ಲಿ. ಏನಂದರೆ ಈ ಸನ್ನಿಧಾನದಲ್ಲಿ ಯಾರು ಏನು ಭಕ್ತಿ ಶ್ರದ್ಧೆಯಲ್ಲಿ ಪ್ರಾರ್ಥನೆ ಮಾಡಿದ್ದು ನೋಡಿ, ಜನರೇ ಬಂದು ಹೇಳ್ತಾರೆ, ನಾವು ಇಲ್ಲಿ ಬಂದು ಪ್ರಾರ್ಥನೆ ಮಾಡಿದ್ದೇವೆ ಭಟ್ರೆ, ನಮ್ಮೆಲ್ಲ ಇಷ್ಟಾರ್ಥ ದೇವರು ಮಾಡಿಕೊಟ್ಟಿದ್ದಾರೆ, ಸಂತಾನ ಪ್ರಾಪ್ತಿಯಾಗಿದೆ, ನಮಗೆ ವ್ಯವಹಾರ ಸಿಕ್ಕಿದೆ. ಅದೇ ರೀತಿ ವಿವಾಹ ಭಾಗ್ಯಕ್ಕೋಸ್ಕರ ಪ್ರಾರ್ಥನೆ ಮಾಡಿದ್ದಾರೆ, ಅವರಿಗೂ ವಿವಾಹ ಭಾಗ್ಯ ಆಗಿದೆ. ಅಂದರೆ ಜನರು ಹೇಳಿದಂತೆ ನಾವು ಹೇಳೋದು, ನಾವಿಲ್ಲಿ ಆಗಿದೆ ಅಂತ ಹೇಳಿ ಇದು ಮಾಡೋದಿಲ್ಲ. ಜನರು ಬಂದು ಹೇಳಿದಂಥ ವಿಷಯ ಹೇಳೋದು ನಿಮಗೆ. ಯಾಕೆ ಹೇಳಿದರೆ ಅಂಥ ಒಂದು ಶಕ್ತಿ ಇರುವ ಜಾಗೆ ಈ ಜಾಗೆ. ಯಾಕೆ ಹೇಳಿದರೆ ಎಷ್ಟೋ ಗುರುಗಳ ಅನುಗ್ರಹ ಈ ಸನ್ನಿಧಾನಕ್ಕೆ ಉಂಟು. ಯಾಕಂದರೆ ಅವರು ಚಾತುರ್ಮಾಸ ಮಾಡಿದ್ದಾರೆ, ಭೇಟಿ ಕೊಟ್ಟಿದ್ದಾರೆ. ಅದಕ್ಕೆ ಇಷ್ಟಪಟ್ಟು, ಅಂದರೆ ನಮ್ಮ ವಿದ್ಯಾಧಿರಾಜರಿಗಂತೂ ಮತ್ತು ಪೂರ್ಣಪ್ರಜ್ಞ ಗುರುಗಳಿಗೆ ಭಾರಿ ಇಷ್ಟ ಇದ್ದಂಥ ಮಠ ಇದು ವೀರವಿಠಲ ದೇವರು. ಯಾಕೆ ಹೇಳಿದ್ರೆ ನಮ್ಮ ಮೂಲ ದೇವರದು ಶ್ರೀ ರಾಮದೇವ ವೀರವಿಠಲು, ಇಲ್ಲೂ ರಾಮದೇವರಿದ್ದಾರೆ. ಆದರೆ ಇಲ್ಲೇರಂದರೆ ಗೋಪಾಲಕೃಷ್ಣ ದೇವರನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ, ಅಂದರೆ ವೀರವಿಠಲ ದೇವರಿದ್ದಾರೆ. ರಾಮದೇವರ ಪ್ರತಿಷ್ಠಾಪನೆ ಇಲ್ಲ, ಅದು ನಮ್ಮ ಮೂಲ ಮಠದಲ್ಲಿ ಮಾತ್ರ ಇರುವುದು. ಅದೇ ರೀತಿ ಈ ದೇವಸ್ಥಾನದಲ್ಲಿ ಎಲ್ರಿಗೂ ಗೊತ್ತುಂಟು, ಏನೆಲ್ಲ ಪ್ರಾರ್ಥನೆ ಮಾಡಿದ ನೋಡಿ ಆ ಇಷ್ಟಾರ್ಥ ದೇವರು ಸಿದ್ಧಿ ಮಾಡಿಕೊಡ್ತಾರೆ ಹೇಳಿ ಒಂದು ಸಂಪ್ರದಾಯ ಉಂಟು. ಗರ್ಭಗುಡಿಯಲ್ಲಿ ಪೂಜೆಗೊಳ್ಳುವ ವೀರವಿಠಲ ದೇವರ ಮೂರ್ತಿಯನ್ನ ನೋಡಬಹುದು.
प्रतिपति स्मृतिदात भयहरा रतिपति पितदास सेवका बुधवरा प्रतिपति स्मृतिदात भयहरा मेदिनी सुरानुत मुनिपागम चतुरा मेदिनी सुरानुत मुनिपागम चतुरा मोद विठ्ठल चरण कमल भ्रमरा वीर विठ्ठल भकुत विद्याधीश गुरुवरा वीर विठ्ठल भकुत विद्याधीश गुरुवरा श्रीराम निज सुता ನೀಕೃಪಾಸ. ನಂಬಿ ಬಂದ ಭಕ್ತರ ಬಾಳಿನಲ್ಲಿ ಕಲ್ಪವೃಕ್ಷವನ್ನ ಕರುಣಿಸುವ ವೀರ ವಿಠ್ಠಲ ದೇವರು ಸರ್ವರಿಗೂ ಸನ್ಮಂಗಳವನ್ನುಂಟು ಮಾಡಲಿ. ವಿದ್ಯಾಧೀಶ ಕೃಪಾ ಸಾಗರ ಕಾರ್ಯಕ್ರಮದ ಪ್ರಾಯೋಜಕರು ವೈಷ್ಣವಿ ಅಗರಬತ್ತಿ, ನಿಮ್ಮ ಮನೆಯ ಅದೃಶ್ಯ ಅಲಂಕಾರ.